ಸೊಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಸೋಮವಾರ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆದ ದಿನ ಆದಿತ್ತು. ಅಂಚಾದ ಮೇ ದಿನಾಚರಣೆ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆದ ನಿಲಿಟ್ಟು ಕೋಮುವಾದ ಕಾರ್ಪೊರೇಟ್ ಸಂಸ್ಥೆಲಿನ ಅಕ್ರಮ ಕೂಟಲಿನ ಕುತಂತ್ರನು ಪಿದೈ ಪಾಡೆರೆ ಕೆಲಸದ ಪೊರ್ತುನು 16 ಗಂಟೆಗೆ ಹೆಚ್ಚ ಮಲ್ತಿನ ರಾಜ್ಯ ಸರ್ಕಾರದ ಕಾರ್ಮಿಕ ವಿರೋಧ ನೀತಿಗೆ ಎದುರಾದ ಕಾರ್ಮಿಕರನ ಮೆರವಣಿಗೆ ಬೊಕ್ಕ ಬಹಿರಂಗ ಸಭೆ ಕುಡ್ಲಡ ನಡೆತಂಡು. ಸೋಮವಾರ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆದ ದಿನ ಆದಿತ್ತು. ಅಂಚಾದ ಮೇ ದಿನಾಚರಣೆ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆದ ನೆಲಿಟ್ಟು ಕೋಮುವಾದ ಕಾರ್ಪೊರೇಟ್ ಸಂಸ್ಥೆಲಿನ ಅಕ್ರಮ ಕೂಟಲಿನ ಕುತಂತ್ರನು ಪಿದೈ ಪಾಡರೆ ಕೆಲಸದ ಪೊರ್ತುನು 16 ಗಂಟೆಗೂ ಹೆಚ್ಚ ಮಲ್ತಿನ ರಾಜ್ಯ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ ಎದುರಾದ ಕಾರ್ಮಿಕ ಮೆರವಣಿಗೆ ಕುಡ್ಲಡ್ ನಡೆತಂಡು. ಕುಡ್ಲದ ಸರ್ವಿಸ್ ಬಸ್ ಸ್ಟ್ಯಾಂಡ್ ದಲ್ಪೊಡ್ದು ಪಿದಣ್ಣ ಮೆರವಣಿಗೆ ಡಾನ್ ಬಾಸ್ಕೋ ಹಾಲ್ ಮುಟ್ಟ ನಡಪಾದ ಅವಲು ಸಾರ್ವಜನಿಕ ಸಭೆ ನಡಪಾಯಿರು. 2023 ಮೇ ದಿನಾಚರಣೆ ಕಾರ್ಮಿಕರನ ಪಾಲಕ ಬಜ್ಜಿ ಉತ್ಸವ ಮಾತ್ರ ಆವಂದೆ ಪೊರ್ಮಾಟ ಜೋರ್ದ ಚುಳವಳಿ ನಡಪಾಯರೆ ಪ್ರತಿಜ್ಞೆ ಮಲ್ಪನ ದಿನಲ ಆದುಂಡೊಂದು ಕಾರ್ಮಿಕ ನಾಯಕರು ಲೆಪ್ಪು ಕೊರಿಯರು. ಸಮಿತಿ ಪ್ರಧಾನ ಕಾರ್ಯಂತರು ಸುನಿಲ್ ಕುಮಾರ್ ಬಜಾಲ್ ಪಾತಿರ್ದು ಲೋಕದೋರ್ಮೆಡು ಮೇ ದಿನಾಚರಣೆ ನಡೆತೊಂದಿತ್ತದು ಕುಡ್ಲಡ್ಲ ಅಟ್ಟಣೆ ಮಲ್ತದ ಕಾರ್ಮಿಕರೇನು ಪಿರ ಜೀತದಾಳು ಮಲ್ತದು ಗುಲಾಮೆರಾದು ಮಲ್ಪುನ ಮೇ ದಿನದ ಮಹತ್ವನೆ ಅತ್ತಂದು ಪನ್ಪುನ ಕುತಂತ್ರ ನಡೆತೊಂದುಂಡು. ಕೆಲಸದ ಪೊರ್ತುನು 16 ಗಂಟೆಗೆ ಹೆಚ್ಚ ಮಲ್ತದ್ದು ಸರ್ಕಾರದ ನೀತಿನು ವಿರೋಧ ತೋಜಾದಿ ಎಂಕುಲು ಇನಿ ವಿರೋಧಿ ನೀತಿ ಆದ ನಡಪಾಂದಿಲ್ಲ. ಓವೇ ಕಾರ್ಮಿಕ ವರ್ಗ ಅವಿನ 16 ಗಂಟೆ ಮುಟ್ಟ ಮಲ್ಪರೆ ಬುಡ್ಪುಜಾಂದ್ ಸುನಿಲ್ ಕುಮಾರ್ ಇವ್ರ ತೋಜಾಯಿರು. ಭಾರತ ದೇಶುಡ್ಲ ಬೆನ್ಪುನ ವರ್ಗದ ಪೊರ್ಮಟದು ಬರಿದುಂಡು. ಈ ಸರ್ತಿದ ಕಾರ್ಮಿಕ ದಿನಾಚರಣೆ ಸವಾಲ್ದ ದಿನ ಆತನಂದು ಸುನಿಲ್ ಕುಮಾರ್ ಬಜ್ಜಾಲ್ ಪಂಡಿರು. ಸಮಿತಿದ ಮರ್ಯಾದಿ ಗುರ್ಕಾರ್ಯರು ಡಾಕ್ಟರ್ ಕೃಷ್ಣಪ್ಪ ಕೊಂಚಾಡಿ, ಕಾರ್ಯ ಗುರ್ಕಾರ್ಯರು ಬಾಲಕೃಷ್ಣ ಶೆಟ್ಟಿ, ಪಣವದ ಅಧಿಕಾರಿ ಯೋಗೀಶ್ ಜಪ್ಪು ಮುಗೇರ್, ವಸಂತ ಆಚಾರ್ಯ, ಸುಕುಮಾರ್, ಪದ್ಮಾವತಿ ಶೆಟ್ಟಿ, ಜಯಂತಿ ಶೆಟ್ಟಿ, ಸದಾಶಿವದಾಸ್ ಪಾಲ್ಗೊಂಡಿರು. ಜಗತ್ತಿನಾದ್ಯಂತ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ. ಅದರ ಭಾಗವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರವಾಗಿರ್ತಕ್ಕಂಥ ಮಂಗಳೂರಿನಲ್ಲೂ ಕೂಡ ಒಂದು ಕಾರ್ಮಿಕರ ಆಕರ್ಷಕ ಮೆರವಣಿಗೆ ಮಾಡುವ ಮೂಲಕ ಒಂದು ಬಹಿರಂಗ ಸಭೆಯನ್ನು ಕೂಡ ನಡೆಯಲಿಕ್ಕಿದೆ. ಇವತ್ತು ಮೇ ದಿನಾಚರಣೆ ಕಾರ್ಮಿಕ ವರ್ಗಕ್ಕೆ ಮುಂದಿರ್ತಕ್ಕಂಥ ಒಂದು ಬಹು ದೊಡ್ಡ ಸವಾಲು ಕೂಡ ಇದೆ. 8 ಗಂಟೆಯ ದುಡಿಮೆಗಾಗಿ ಮೂಡಿ ಬಂದಿರತಕ್ಕಂತಹ ಮೇ ದಿನಾಚರಣೆ ಇವತ್ತು ಆಳುವ ವರ್ಗ 8 ಗಂಟೆಯನ್ನ ತೆಗೆದಾಕಿ 12 ಗಂಟೆಗಳ ಕಾಲ ಕಾರ್ಮಿಕರು ದುಡಿಬೇಕು ಅಂತ ಹೇಳಿ ಮತ್ತೆ ಜೀತದಾಳುಗಳಾಗಿ ಗುಲಾಮರನ್ನಾಗಿ ಮಾಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಅಂದ್ರೆ ಮೇ ದಿನದ ಮಹತ್ವವನ್ನೇ ಅಲ್ಲಗಳೆಯತಕ್ಕಂತಹ ಒಂದು ಕೆಲಸ ಆಗ್ತಾ ಇದೆ. ಇದರ ವಿರುದ್ಧ ಕರ್ನಾಟಕ ರಾಜ್ಯದಲ್ಲೂ ಕೂಡ 8 ಗಂಟೆಯ ದುಡಿಮೆ ಬಿಟ್ಟು 12 ಗಂಟೆ ಮಾಡುವುದರ ಹೆಚ್ಚಳ ಮಾಡುವುದರ ವಿರುದ್ಧ ಕಾರ್ಮಿಕರು ಈ ವರ್ಷದ ಮೇ ದಿನಾಚರಣೆಯನ್ನ ಪ್ರತಿಭಟನೆಯ ಭಾಗವಾಗಿ ನಾವು ಇದನ್ನು ಒಂದು ಉತ್ಸವವಾಗಿ ಕಾರ್ಮಿಕರ ಹಬ್ಬವಾಗಿದ್ದ ಜೊತೆಗೆ ನಮ್ಮ ಎದುರುಗಡೆ ಇವತ್ತು ಸವಾಲಿದೆ. ಈ ಅವಧಿಯನ್ನ ಯಾವುದೇ ಕಾರಣಕ್ಕೆ ಹೆಚ್ಚಳ ಮಾಡಬಾರದು ಅಂತ ಹೇಳಿ ಒಂದು ಕಾರ್ಮಿಕ ವರ್ಗ ಒಂದಾಗಿ ಈ ಮೇ ದಿನಾಚರಣೆ ಆಚರಣೆ ಮಾಡ್ತಾ ಇದೆ. ಮಾತ್ರವಲ್ಲ, ಇವತ್ತು ಕಾರ್ಮಿಕ ಕಾನೂನುಗಳನ್ನ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು, ಕಾರ್ಮಿಕ ಕಾನೂನುಗಳನ್ನ ಸಂಹಿತೆಯಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು, ಕಾರ್ಮಿಕರು ತೀರೋದತ್ತವಾದಂತಹ ಹೋರಾಟ ನಡೆಸಿ ಏನು ಕಾರ್ಮಿಕ ಕಾನೂನುಗಳನ್ನ ಇವತ್ತು ರಚನೆ ಆಗಿದೆ ಅದನ್ನ ಕಿತ್ತಾಕಿ ಇವತ್ತು ಮತ್ತೆ ಗುಲಾಮರನ್ನಾಗಿಸುವ ಪ್ರಕ್ರಿಯೆಗಳು ಇವತ್ತು ಆಗ್ತಾ ಇದೆ. ಅದು ಯಾವುದೇ ಕಾರಣಕ್ಕೂ ಕಾರ್ಮಿಕ ವರ್ಗ ಅದನ್ನು ಬಿಡೋದಿಲ್ಲ. ಪಕ್ಷದ ಕಾರ್ಯಕರ್ತನ ಕಿರ್ನವು ದುಃಖದ ಬೊಕ್ಕ ವಿರೋಧ ಮಲ್ಪನ ಸಂಗತಿ ಎಸ್ಡಿಪಿಐ ಬೊಕ್ಕ ಪಿಎಫ್ಐ ಇಂದ ತಪ್ಪಿರೋ ಉಪ್ಪುನ ಗೊತ್ತಾತಂಡು. ಎನ್ಐಎ ಹಿಡಿದು ತನಿಖೆ ನಡಪಾದು ಕೇಂದ್ರ ಸರ್ಕಾರ ಪಿಎಫ್ಐನ ನಿಷೇಧ ಮಲ್ತದೆಂದು ಬಿಜೆಪಿ ರಾಷ್ಟ್ರೀಯ ಗುರ್ಕಾರ್ಯರು ಜೆಪಿ ನಡ್ಡಾ ಪಂತೆರು. ಓಟದ ಪ್ರಚಾರಗೂ ಬತ್ತಿನ 6 ಬೆಳ್ಳಾರಿದ ಪ್ರವೀಣ್ ನಟ್ಟಾರ್ರೇನ ಇಲ್ಲಡೆಪೋದು ಕುಟುಂಬಗೂ ಸಮಾಧಾನ ಮಲ್ತದ ಪಾತಿರಿಯರು. ಓಟದ ಪ್ರಚಾರಗೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಬತ್ತಿನ ಬಿಜೆಪಿ ರಾಷ್ಟ್ರೀಯ ಗುರ್ಕಾರ್ಯರು ಜೆಪಿ ನಡ್ಡಾ ಪುತ್ತೂರದ ಪ್ರವೀಣ್ ನಿಟ್ಟಾರ್ನ ಇಲ್ಲಡೆ ಪೋಯಿರು.
ಪ್ರವೀಣ್ ಇಟ್ಟರ್ನ ಪೆಮ್ಮೆ ಬೊಕ್ಕ ಬೊಡಿದಿ ನೂತನ್ ಪೂತಗುಚ್ಚೆ ಕೊಡ್ದು ಶಾಲ್ ಪಾಡ್ದಿ ಎದ್ಕೊಂಡಿರು ಇಲ್ಲದ ಎದುರು ತಾಪನೆ ಮಲ್ತದಿನ ಪ್ರವೀಣ್ನ ಮೂರ್ತಿಗೂ ಪುರ್ಪ ನಮಸ್ಕಾರ ಸಂದಾಯರು ಕುಟುಂಬಗೂ ಸಮಾಧಾನ ಪಂಡಿನ ಜೆಪಿ ನಡ್ಡಾ ಪಕ್ಷದ ಕಾರ್ಯಕರ್ತನು ಕಿರ್ನವು ದುಃಖದ ಬೊಕ್ಕ ವಿರೋಧ ಮಲ್ಪನ ಸಂಗತಿ ಎಸ್ಡಿಪಿಐ ಬೊಕ್ಕ ಪಿಎಫ್ಐ ಇಂದ ತಾಪಿರ ಉಪ್ಪುನ ಗೊತ್ತಾತಂಡು ಎನ್ಐಎ ಹಿಡಿದು ತನಿಖೆ ನಡಪಾದ ಕೇಂದ್ರ ಸರ್ಕಾರ ಪಿಎಫ್ಐನ ನಿಷೇಧ ಮಲ್ತದಂಡು ಅರಿನ ಕುಟುಂಬದ ಒಟ್ಟಿಗೂ ಸರ್ಕಾರ ಒಪ್ಪುಂಡು ನ್ಯಾಯ ತಿಕ್ಕುನಡೆ ಮುಟ್ಟ ಮನೆ ಪಂದೆ ಕುಲ್ಲುಜಿಂದು ಜೆಪಿ ನಡ್ಡಾ ಪಂಡಿರು ಕೆಲಸದ ಒತ್ತಡ ಸಹಿಸೊಂಡ್ರೆ ತೀರಂದೆ ಜವಣೆ ಒರಿ ಜೀವದೆತ್ತೊನ್ನ ಸಂಗತಿ ಕಲಬುರಗಿ ವಿಶ್ವವಿದ್ಯಾನಿಲಯದ ಪರಗೋಡನ್ ಕೈತಲ್ ನಡೆತದಂಡು ಜ್ಯೋತಿ ಬಾಪುಳೆ ಬಡಾವಣೆದ 22 ವರ್ಷದ ಶಶಿಕಾಂತ್ ನಾಗೇಂದ್ರ ಕಟ್ಟಿಮಣಿ ಜೀವದೆತ್ತೊನ್ನ ಜವಣೆಯಿಂದ ತೆರೆದು ಬೈದನು ಕೆಲಸದ ಒತ್ತಡ ಸಹಿಸೊಂಡ್ರೆ ತೀರಂದೆ ಜವಣೆ ಒರಿ ಜೀವದೆತ್ತೊನ್ನ ಸಂಗತಿ ಕಲಬುರಗಿ ವಿಶ್ವವಿದ್ಯಾನಿಲಯದ ಪರಗೋಡನ್ ಕೈತಲ್ ನಡೆತದಂಡು ಜ್ಯೋತಿ ಬಾಪುಲೆ ಬಡಾವಣೆದ 22 ವರ್ಷದ ಶಶಿಕಾಂತ್ ನಾಗೇಂದ್ರ ಕಟ್ಟಿಮಣಿ ಜೀವದೆತ್ತೊನ್ನ ಜವಡೆಯಿಂದ ತೆರೆದು ಬೈದನು ಆನ್ಲೈನ್ ಆನಿಮೇಷನ್ ಕೆಲಸ ಮಲ್ತೊಂದಿತ್ತಿನ ಶಶಿಕಾಂತ್ ಶನಿವಾರ ಪಿದೈ ಪೋದು ಬರ್ಪೆಂದ್ ಇಲ್ಲಡು ಪಂಡದು ಪೋದಿತ್ತೆರು ಇಲ್ಲಡೆ ಬರಂದೆ ಸಂಪರ್ಕಲ ಇಜ್ಜಂದೆ ಇಲ್ಲಲ್ದಕ್ಲು ನಾಡೆರೆ ಸುರು ಮಲ್ತಿದೆರು ಅಕೇರಿಗೂ ಶಶಿಕಾಂತ್ ನಾಗೇಂದ್ರನ ಪುಣ ವಿಶ್ವವಿದ್ಯಾನಿಲಯ ಕ್ಯಾಂಪಸ್ ಪರ ಗೋಡನ್ ಕೈತಲು ಜೀವದೆತ್ತೊನ್ನ ಸ್ಥಿತಿಟ್ಟು ಇತ್ತನಿಗೆ ಈ ಬಗೆಟ್ಟು ಕಲಬುರಗಿ ವಿಶ್ವವಿದ್ಯಾನಿಲಯ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು ಓಟದ ಪೊರ್ತುಡು ಅಧಿಕಾರಿಗಳಿಗೂ ಬೊಕ್ಕ ಬೇಲದಕ್ಲೆಗೂ ಪೋಯರೆ ಬರಿಯರೆ ಅಗತ್ಯ ಬೋಡಾಯಿನ ಗಾಡಿಲಿನ ವ್ಯವಸ್ಥೆಗೂ ಜಿಲ್ಲಾಡಳಿತ ಪೊಲೀಸರಿನ ಸಾಕಾರಡು ತಿರ್ಗಾಟದ ಕಾರ್ಲಿನ ಬಲಪಾಡದು ಪಡೆಯರೆ ಪ್ರಯತ್ನ ಮಲ್ತೊಂದು ಉಂಡೊಂದು ಪನ್ಪುನ ದೂರು ಟೂರಿಸ್ಟ್ ಕಾರು ಡ್ರೈವರ್ ಬೊಕ್ಕ ಯಜಮಾನರೆಡ್ದು ಕೇಂದ್ರ ಬರೊಂದುಂಡು ರಾಜ್ಯ ವಿಧಾನಸಭಾ ಓಟುಗೂ ನನ್ನ ಬಜ್ಜಿ 1 ದಿನ ಮಾತ್ರ ಬಾಕಿ ಇತ್ತದು ಓಟದ ಆಯೋಗ ಭರೊಟ್ಟು ಅಟ್ಟಣೆ ನಡಪಾವುದುಂಡು ಓಟದ ಪೊರ್ತುಡು ಅಧಿಕಾರಿಗಳಿಗೆ ಬೊಕ್ಕ ಬೇಲದಕ್ಲೆಗೂ ಪೋಯರೆ ಬರಿಯರೆ ಅಗತ್ಯ ಬೋಡಾಯಿನ ಗಾಡಿಲಿನ ವ್ಯವಸ್ಥೆಗೂ ಜಿಲ್ಲಾಡಳಿತ ಪೊಲೀಸರಿನ ಸಾಕಾರಡು ತಿರ್ಗಾಟದ ಕಾರ್ಲಿನ ಬಲಪಾಡ್ದು ಪಡೆಯರೆ ಪ್ರಯತ್ನ ಮಲ್ತೊಂದುಂಡು ಪನ್ಪುನ ಟೂರಿಸ್ಟ್ ಕಾರ್ ಡ್ರೈವರ್ ಬೊಕ್ಕ ಯಜಮಾನರೆಡ್ದು ಕೇಂದ್ರ ಬರೊಂದುಂಡು ವಿಶೇಷ ಪಂಡ ಕೆಲವು ಜನ ಅಧಿಕಾರಿಗಳಿಗೆ ಓಟದಪ್ಪಗ ಪೋಪರಿ ಬರ್ಪರಿಗೂ ಶ್ರೀಮಂತ ಇನೋವಾ ಕಾರೇ ಬೋರ್ಡ್ಗೆ ಗಾಡಿಲಿನ ದೆತ್ತನರೆ ಟೂರಿಸ್ಟ್ ಟ್ಯಾಕ್ಸಿ ಡ್ರೈವರ್ ಬೊಕ್ಕ ದನಿಕ್ಲಿನ ಸಂಗುನು ವಿಚಾರಿಪುನ ಬದಲು ಮಾರ್ಗುಡು ಜನಕ್ಲೇನು ಲೆತ್ತೊಂದು ಪೋಪನ ಟ್ಯಾಕ್ಸಿಲೇನು ಉಂಟಾದದಿದ್ದ ಐಟು ಪೊಲೀಸರೇನು ಕುಲ್ಲಾದು ಒತ್ತಾಯಿಡು ಆರ್ಟಿಒ ಆಫೀಸ್ಗೂ ಕಡಪುಣ್ಣ ಸಂಗತಿ ಸೋಮವಾರ ಕುಡ್ಲದ ಪಾಕ ಕಡಿಟ್ಟು ತೋಜಿದನು ಸಾರ್ವಜನಿಕರು ದುಂಬೆ ಬುಕ್ಕಿಂಗ್ ಮಲ್ತದು ಅಕ್ಲಿನ ಕಾರ್ಯಕ್ರಮಲೆಗೂ ಜನ ಕೊನ್ನಗ ಪೊಲೀಸರು ತಡೆತದು ಉಂಟಾವನ ಬಗೆಟ್ಟು ಬಾರಿ ಏವ್ರ ತೋಜಿದನು ಇಂಚಿನ ಉಪದ್ರ ಉಂಟಾವಡೊಂದು ಸಂಘದಕ್ಕಲು ಜಿಲ್ಲಾಡಳಿತಗೂ ಒತ್ತಾಯ ಮಲ್ತಿದರು ಅಗತ್ಯ ಇದೆ ಏನು ಆರ್ಡರ್ ಬಂದಿದೆ ಅದನ್ನು ಮಾಡ್ತಾ ಇದ್ದೀವಿ ಅವ್ರನ್ನ ಕಳಿಸ್ಕೊಡ್ತೇವೆ ಎರಡೇ ನಿಮಿಷ ಕುತ್ಕೊಳ್ಳಿ ಆಯ್ತು ಬರ್ತಾ ಇದ್ದಾರೆ ಕಳಿಸ್ಕೊಡ್ತೇವೆ ಡ್ರಾಪ್ ಮಾಡ್ಲಿಕ್ಕೆ ರೆಡಿ ಇಲ್ಲ ಡ್ರಾಪ್ ಅಲ್ಲ ಅವರಿಗೆ ಎಂಗೇಜ್ ಮಾಡ್ತೀವಿ ಡ್ರಾಪ್ ಅಲ್ಲ 3 ದಿನ ಅವ್ರದ್ದು ಎಂಗೇಜ್ ಇದೆ ಸರ್ ಹಾಗೆ ಹೇಳಿ ಹೋದ್ರೆ ನೀವೇನು ಮಾಡೋದಾ ನಿಮ್ಮಲ್ಲ ಗಾಡಿ ಇದೆ ಏನು ತೋಬಳ ಗಾಡಿ ಉಂಟು ಅಂತ ಮಾಡುವ ನಿಮ್ಮ ಆಂಟಿ ತೀರ್ತಾರೆ ಅದನ್ನು ಹೋದ್ರಿ ಅಂತ ಹೇಳಿ ಯಾರು ಯಾರು ಹೇಳಿದ್ರು ಹೌದು ನಾನು ಹೇಳ್ಬೇಕಲ್ಲ ಏನು ಎನ್ನ ಗಾಡಿ ಫೋನ್ ಹಾಕಿ ಉಂಟಲ್ಲ ಬೈಕುಂತ ಇದೆ ನಿಲ್ಲಿಸ್ತಾ ಇದ್ದಾರೆ ಅದನ್ನು ನೀವು ಅದು ಇಲೆಕ್ಷನ್ಗೆ ನಮಗೆ ಬೇಕಂತ ಇದ್ದಾರೆ ಐ ಜಸ್ಟ್ ಗಿವ್ ಇಟ್ ಸರ್ ಇಟ್ಸ್ ವೆರಿ ಶೇಮ್ಫುಲ್ ಐ ಟೆಲ್ ಯು ವೆರಿ ಶೇಮ್ಫುಲ್ ಮೈ ಆಂಟಿ ಇಸ್ ಎಕ್ಸ್ಪೈರ್ಡ್ ಐ ಆಮ್ ಗೋಯಿಂಗ್ ಟು ಫಾದರ್ ಬುಲರ್ಸ್ ಹಾಸ್ಪಿಟಲ್ ಡಬಲ್ ಕೆ ಟು ಮಚ್
ಇದು ಹಿಂಗೆ ಕೋಮಲ ಗಾಡಿನ ಉಂಟ ನೆಂಚ ಮಾರ್ರೆ ಈಸಿ ಪಾತ್ರದಲ್ಲಿ ಇರ್ತಾರೆ ಮೇಡಮ್. ನಮ್ಮ ಗಾಡಿಯನ್ನು ನಿಲ್ಲಿಸಿ ಪ್ರೈವೇಟ್ ಗಾಡಿಯನ್ನು ನಿಲ್ಲಿಸಿ ಟೂರಿಸ್ಟ್ ಗಾಡಿ ಇರಲಿ ನಮಗೆ ನಾನು ಇದಕ್ಕೆ ಹೋಗ್ತಾ ಇದ್ದೀನಿ ನಿಲ್ಲಿಸಿ ಇಲೆಕ್ಷನ್ಗೆ ಮಾಡಬೇಕಂತ ದಬಾಳ್ಕೆ ನೀವು ಪೊಲೀಸ್ ಆಫೀಸರ್ಸ್ ಆಗುವಾಗ ನಿಮಗೆ ಒಂದು ಅಧಿಕಾರ ಇರ್ತದೆ. ನಾನು ಕಾಮನ್ ಸಿಟಿಸನ್ ನಮಗೆ ನೋಡಿ ನಿಮ್ಗೆ ಅಧಿಕಾರ ಇರ್ತದೆ. ಅಧಿಕಾರ ಇರುವಾಗ ಏನಾಗ್ತದೆ ಅಂದ್ರೆ ಪೊಲೀಸ್ ಡ್ರೆಸ್ಸಿಗೆ ಬಗ್ತಾರೆ ಹೆದರ್ತಾರೆ. ಅವಾಗ ಏನಾಗ್ತದೆ ನೀವು ನೋಡಿ ನಾನು ಎಲೆಕ್ಷನ್ ಕಮಿಷನ್ ಹೇಳ್ತೀನಿ ಯಾವ ಸರ್ಕಾರನೂ ಇಲ್ಲ ಈಗ ಯಾವ ಸರ್ಕಾರನೂ ಇಲ್ಲ ಸರ್ಕಾರ ಏನೂ ಇಲ್ಲ ಈಗ ಇರೋದು ಅಂಡರ್ ಎಲೆಕ್ಷನ್ ಕಮಿಷನ್ ಗಾಡಿನ ಸೀಸ್ ಮಾಡಿ ತಗೊಂಡೋಗೋ ಅಧಿಕಾರ ನಮಗಿದೆ. ಯಾಕೆ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮ ಗಾಡಿನ ಸೀಸ್ ಮಾಡ್ತಾರೆ. ಹೌದು ಸರ್ಕಾರ ಇಲ್ಲ ಈಗ ಅಂಡರ್ ಇರೋದು ಕಂಟ್ರಿ ಎಲೆಕ್ಷನ್ ಕಂಟ್ರೋಲ್ ಇರೋದು ಎಲೆಕ್ಷನ್ ಕಮಿಷನ್ ಅಂಡರ್ ಅಲ್ಲಿ ಇದೆ. ಎಲೆಕ್ಷನ್ ಕಮಿಷನ್ ಆಯ್ತಾ ದೊಡ್ಡವರಾಗಿ ಚಿಲ್ಲರೆಗಳ ತರ ದೊಡ್ಡವ್ರ ತರ ಮಾತಾಡ್ರಿ ಚಿಲ್ಲರೆಗಳ ತರ ಮಾತ್ರ ಅಂಡರ್ ಎಲೆಕ್ಷನ್ government under election commission under you have to understand that very well what it is ಕರ್ನಾಟಕದಲ್ಲಿ ಕಾಂಟ್ರಾಕ್ಟ್ ಇದ್ರೆ you have to talk to DC ಇವ್ರು ಹೇಳಿದ್ರೆ ನಾನು ಪೇಮೆಂಟ್ ಸಮಾಧಾನದಲ್ಲಿ ಮಾತಾಡಿದ್ರೆ ಅವ್ರು ವಾಕ್ಚಾತುರ್ಯ ಅಲ್ಲ ಸತ್ಯ ಮಾತಾಡ್ತಾ ಇದೀವಿ ವಾಕ್ಚಾತುರ್ಯ ಅದರಲ್ಲಿ ಒಂದು ಗಾಡಿ ಅಲ್ಲ 48 ಗಾಡಿ ತಗೊಂಡು ಮೊನ್ನೆ ಅದೇ 3 ದಿನ ಮೊದಲು ಸಮಸ್ಯೆ ಬಂದಾಗ ಈಗ 48 ಗಾಡಿ ಬೇಕಂತೆ ನಾವು ದುಡಿದು ಬೇಡ ಸಂಬಳ ಕಟ್ಟೋದು ಬೇಡ ಡ್ರೈವರ್ ಕೊಡೋದು ಬೇಡ ಲೋನ್ ಕಟ್ಟೋದು ಬೇಡ ನಮ್ಮ ಜೀವನ ಮಾಡೋದು ಮನೆ ಜೀವನ ನಾವು ಯೂನಿಫಾರ್ಮ್ ಮಾಡ್ತಾರೆ ಆಫೀಸರ್ ಏನೈತೆ ಮೇರೆ ಯೂನಿಫಾರ್ಮ್ ಮಾಡ್ತಾರೆ ಆಫೀಸರ್ ಹತ್ತೊಂದು ಬಂದ್ರೆ ಗೊತ್ತಂದ್ರೆ ಅಂಚೆನೆ ಸೇಮ್ ಟೂರಿಸ್ಟ್ ಅಂಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಕಾಂಟ್ರಾಕ್ಚುವಲ್ ಒಂದು ಗಾಡಿ ಒಂದು ನಂಗೆ ಒಪ್ಪನಾಗ ಅವು ನಮ್ಮ ಇಲ್ಲ ಲೆಕ್ಕತ ನಮ್ಮ ಪರ್ಸನಲ್ ಇಶ್ಯೂ ಒಪ್ಪನತ ಹೆಚ್ಚು ಕಡಿಮೆ ಒಪ್ಪನತ ಹೌ ಕ್ಯಾನ್ ಯು ಡೂ ದಿಸ್ ಒನ್ ಆ್ಯಂಡ್ ಎಲೆಕ್ಷನ್ ಕಮಿಷನ್ ಏರ ಬಾತಿರಿ ಎಲೆಕ್ಷನ್ ಕಮಿಷನ್ ಯಾರು ಮುಂಜೆ ಅಂತಾನೆ ಮೋದಿಜಿನ ಸರ್ಕಾರ ಎಲೆಕ್ಷನ್ ಕಮಿಷನ್ ಅಂಚನೆ ಕಟ್ಕೆ ಹತ್ತೆ ಇಗಳು ಕಟ್ಕೆ ಮಲ್ಕೋಚ್ ಎಲೆಕ್ಷನ್ ಕಮಿಷನ್ ಬುಧ ಕಟ್ಕೆ ಮಲ್ಕೋಚೇನು ಮ್ಯಾಂಗ್ಳೂರು 100% ಲಿಟ್ರಸಿ ಉಂಟು ನೆಟ್ ನಡಪುಚಿನ ಮಾತ್ರ ಬ್ಯಾಂಗ್ಳೂರ ಐದು ಪಾಕಿಸ್ತಾನ ಬ್ಯಾಂಗ್ಳೂರ ఇప్పుడు గుళ్ళలోకి స్వామివారు ఉండేది ನಿಖಿಲ್ ಪಾಪ ನಿಖಿಲ್ನ ಡ್ಯೂಟಿ ನಿಖಿಲ್ ಐತಲ್ಲಪ್ಪ ನಿಮ್ಮನ್ನು ನಾವು ಮಾತಾಡ್ತಾ ಇದ್ದೀವಿ ಪೇಮೆಂಟ್ ಅಮಿತ್ ಶಾ ಹೋಗಿ ಪೇಮೆಂಟ್ ಕೊಟ್ಟಿದ್ದೇವೆ ಎಲ್ಲ ಹೋಗಿ ಅಂತಿದ್ರು ಹೋಗಿ ಸುಮ್ಮನೆ ಇಲ್ಲದ್ರೆ ನಾಳೆ ನಮ್ಮ ಪೇಮೆಂಟ್ ಯಾರು ಕೊಡ್ತಾರೆ ನಂಗೆ ಪೇಮೆಂಟ್ ಬೇಕಲ್ಲ ಯಾಕಂದ್ರೆ ನಾಳೆ ನಮ್ಗೆ ಕಂಪ್ನಿ ಪೇಮೆಂಟ್ ಕೊಡೋದಿದ್ರೆ ನಾನೇನು ಮಾಡೋದು ಮಸ್ತ್ ಬಂಗ ಇತ್ತೆ ಸೀಸನ್ ಟೈಮ್ ನಮ್ಮ ಈ ಟೈಮ್ ಎಂಕ್ಲಿಗೆ ಒಂಜಿ ಟೂರಿಸ್ಟ್ ದಾಗ ಡ್ರೈವರ್ ನಕ್ಲು ಒಂಜಿ ಅಥವಾ ಓನರ್ ಕಮ್ ಡ್ರೈವರ್ ಅಥವಾ ಒಂಜಿ ಫ್ಯಾಮಿಲಿ ರಜತ ಟೈಮ್ ಒಂಜಿ ಒಂಚೂರು ಗ್ರೋತ್ ಔಟ್ ಈ ಟೈಮೇ ಬೆಟರ್ ಇಪ್ಪನ ಎಂಕ್ಲಿಗೆ ಈ ಟೈಮ್ ಉಡ್ಲ ಮೇಕ್ಲೆ ಇಂಚು ಒಪ್ಪತ್ರ ಮಲ್ತಿರಲ್ಲ ಒಂಜೊಂಜಿ ಗಾಡಿ ಇತ್ತಿದಾಗ್ಲಿಗೆ ಜೀವನ ಮಲ್ತಿರ ಮಸ್ತ್ ಕಷ್ಟ ಕೊರೋನಾಡು ಆಲ್ರೆಡಿ ಮಸ್ತ್ ಡ್ರೈವರ್ ನಕ್ಲು ರೋಡ್ಗೆ ಬರ್ತೀರಿ ಆಂಡ ಲೋನ್ ಕಟ್ಟಂದಿನ ಗಾಡಿ ಮಸ್ತ್ ಸೀಸ್ ಆಯ್ನ ಲೋನ್ ಅಂಚೆ ಇಪ್ಪನಾಗ ಐತೆ ಒಂದು ಸೀಸನ್ ಟೈಮ್ ಬೆನಿಯರ ಬಿಡೋಡು ಮೇಕಲ್ ಒಂಜೊಂಜಿ ಗಾಡಿ ಇತ್ತಿನಕ್ಲೆ ಪೂರ ಸೀಸ್ ಮಾಡ್ತಾರ ಬಲ್ಲಿ ಗಾಡಿ ಏಕಾಏಕಿ ಅದು ಜಬರ್ದಸ್ತ್ ಅದು ಪಾರ್ಟಿ ಪಾರ್ಟಿ ಕಸ್ಟಮರ್ ಇಪ್ಪನಾಗ ಕಸ್ಟಮರ್ನ ಎದುರು ಡೈರೆಕ್ಟ್ ನಮ್ಮ ಗಾಡಿನ ಸೀಸ್ ಮಂತ್ ಕೊಂಡಪ್ಪಂಡ ಮಸ್ತ್ ಇನ್ಸಲ್ಟ್ ಅಲ್ಲ ಅಪ್ಪಣ್ಣ ಎಂಕ್ಲೆಗೆ ಒಂಜಿ ಡೆಸ್ಟಿನೇಷನ್ಗೆ ಎತ್ತಿರಲ್ಲ ಅಪ್ಪಜಿ ಅಂಚೆ ಇಪ್ಪನಾಗ ಆಮೇಲೆ ಏಕಾಏಕಿ ಗಾಡಿನ ಸೀಸ್ ಮಾಡ್ತಾರೆ ಬಲ್ಲಿ ಅಷ್ಟೇ ಒಂಜಿ ನೋಟಿಸ್ ಕೊರ್ದು ಇಂಚಿನ ಒಂಜಿ 4 ಗಾಡಿ ಇತ್ತನಕ್ಲಿಗೆ ಒಂಜಿ ನೋಟಿಸ್ ಕೊರ್ದು ಗಾಡಿ ಮಲ್ಪನ ಹ್ಯಾಂಡ್ ಓವರ್ ಮಲ್ಪಲಕ ಅಂಜು ರಿಕ್ವೆಸ್ಟ್ ಲೆಟರ್ ಅಲ್ಲ ಕೊಡು ಮೇಕ್ಲು ರೋಡ್ ಉಂಟು ಸಡನ್ಲಿ ಈತ ಪೂರ ಟ್ಯಾಕ್ಸ್ ಪೂರ ಕಟ್ಟೊಂದಿಪ್ಪಣ ಮೇಕ್ಲೆ ಏಕಾಏಕಿ ಮಲ್ಪೆರ ಬಲ್ಲಿ ಈ ಸೀಸನ್ ಟೈಮ್ ಉಂಟು ಬೇತೆ ಟೈಮ್ ಅಲ್ಲ ಓಕೆ ಈತ ಫೆಬ್ರವರಿ ತಿಂಗಳು ಪೂರ ಬಾಡಿಗೆ ಪೂಜಿ ಅಥವಾ ಮರಿಯಾಳು ಬಾಡಿಗೆ ಪೂಜಿ ಅಂಚಿತ್ತಿನ ಟೈಮ್ ಓಕೆ ಮೇಕ್ಲ ಬಾಡಿಗೆ ಏಪ ಕೊರ್ಪೇರು ಅವು ಓಕೆ ಒಂದು ಎಂಕ್ಲ ಒಂಜಿ ಪೊರ್ತದ ನುಪ್ಪು ತಿನ್ನಿಯಾರ ಇನಿ ಪೊಲ್ಪ ಬೆಂದದ ಅವಡು ಬೈಯಲ್ಲಿ ನುಪ್ಪು ಕೊಡೋದು ಒಂಜಿ ರೈಸ್ ಕೊನಾರ ಅಜ್ಜ ಪುನಃ ಈ ರೂಲ್ಸ್ ಈ ಥರ ರೂಲ್ಸ್ ಕೊನಪುಣ ಮಸ್ತ್ ತಪ್ಪು
ನೆಟ್ ಗೌರ್ಮೆಂಟ್ ದೂರ ನೆಟ್ ಒಂಜಿ ಜನರ ಎಂಕ್ಲೆ ಪಾಪದ ಡ್ರೈವರ್ ನಕ್ಲೆ ನಿಮಿತ್ತ ಓನರ್ ಕಮ್ ಡ್ರೈವರ್ ನಕ್ಲೆ ನಿಮಿತ್ತ ಒಂಚೂರು ಕಣಿಕರು ತೋಜಾವಡು ಏರೇ ಆವಡು ಒವೇ ರಾಜ್ಯಕ್ಕೆ ಅರಣಿ ಆವಡು ಅದು ಒವೇ ರಾಜ್ಯಕ್ಕೆ ಆವಡು ನೆಟ್ ರಾಜ್ಯಕ್ಕೆ ದಬ್ಬಾಳಿಕೆ ಮಾಡ್ತಾರೆ ಪಾರ್ಟಿಗಳಿಗೆ ಇಳಿಸ್ಬಿಟ್ಟು ಗಾಡಿ ಹೋಗ್ತಿದ್ದಾರೆ ಇದೆಂತ ನ್ಯಾಯ ಇದು ಬಹಿಷ್ಕಾರ ಎಂಕ್ಲಿಗೆ ಒಂಜಿ ಇಲೆಕ್ಷನ್ ಬಣ್ಣಾಗಲ ಮೂಲು ಎಂಕ್ಲಿಗೆ ಒಂಜಿ ನೆಮ್ಮದಿ ಇಜ್ಜಿ ಒಂಜಿ ಏರಾಲ VIP ನಾಕ್ಲು ಬಣ್ಣಾಗಲ ಎಂಕ್ಲೆ ನೆಮ್ಮದಿ ಇಜ್ಜಿ ಪಾಪ ಪೋಪಿನೇರು ಪಾಪದ ಒಂಜಿ ಡ್ರೈವರ್ ನಕ್ಲೆ ಅತನ ಓನ್ ಕಮ್ ಬೆನ್ಪು ನಕ್ಲೆನ ಒಂಜಿ ಫ್ಯಾಮಿಲಿ ರೋಡ್ಗೆ ಬುರೊಂದುಂಡು ನೇಡ್ತಾದು ಮಸ್ತ್ ಲೋನ್ ಬಾಕಿ ಒಂದುಂಡು ಮಸ್ತ್ ಟ್ಯಾಕ್ಸ್ ಕಟ್ಟಜಿನ ಐಕ್ಲ ಪೆನಾಲ್ಟಿ ಪಾಡ್ವೇರು ಅವತ್ತಂದ್ರೆ ಒಂಜಿ FC ಮಲ್ತಜಿನ ಐಕ್ಲ ಪೆನಾಲ್ಟಿ ಪಾಡ್ವೇರು ಅಟ್ಲೀಸ್ಟ್ ಒಂಜಿ ಯೂನಿಫಾರ್ಮ್ ಪಾಡಿಜಿನ ಐಕ್ಲ ಪೆನಾಲ್ಟಿ ಪಾಡ್ವೇರು ಓವೇ ನೆಟ್ಲ ಎಂಕ್ಲೆಗೆ ಒಂಜಿ ರಿಯಾಯಿತಿ ಕೊರೊಂದಿಚ್ಚಿರು ಪ್ಲಸ್ ಈ ಒಂಜಿ ಇಲೆಕ್ಷನ್ ಬಣ್ಣಾಗ ಆತನ ಇಂಚಿನ ಒಂಜಿ ಮೆಂದು ಎಂಜಿನ ಪ್ರೋಗ್ರಾಮ್ ಬಣ್ಣಾಗ ಎಂಕ್ಲೆನ ಟ್ಯಾಕ್ಸ್ ಇದ ಮಿತ್ತು ದಬ್ಬಾಳಿಕೆ ಮಲ್ತೊಂದು ಲೆಕ್ಕದಾದ ಒಂಜಿ ಪರಿಹಾರ ಮಲ್ತು ಕೊರುಡು. ಕುಡ್ಲದ ಶರವು ಶ್ರೀ ಮಹಾಗಣಪತಿ ದೇವಸ್ಥಾನಡು ಶ್ರೀ ಶರಬೇಶ್ವರ ಮಹಾಗಣಪತಿ ದೇವಿರ್ನ ಅಷ್ಟಬಂಧ ಬ್ರಹ್ಮಕಲಶದ ಕಾರ್ಯಲು ಸೋಮವಾರ ಶುರುವಾತಂಡು. ಐತಾರ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಕಟೀಲು ಶ್ರೀ ಹರಿನಾರಾಯಣ ದಾಸ ಆಸರಣ್ಯರು ಪುದೆ ಕಾಣಿಕೆ ಮೆರವಣಿಗೆಯನ್ನು ಉದೀಪನ ಮಲ್ತೆರು. ಕುಡ್ಲದ ಶರವು ಶ್ರೀ ಮಹಾಗಣಪತಿ ದೇವಸ್ಥಾನಡು ಮೇ 1 ಮುಟ್ಟ ಶ್ರೀ ಶರಬೇಶ್ವರ ಮಹಾಗಣಪತಿ ದೇವರಿಗೆ ಅಷ್ಟಬಂಧ ಬ್ರಹ್ಮಕಲಶ ನಡಪೆರೆಯಿತದು ಐತಾರ ಪುದೆ ಕಾಣಿಕೆ ಮೆರವಣಿಗೆ ಅಟ್ಟಣೆ ಮಲ್ತದಿತ್ತರು. ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಕಟೀಲು ಶ್ರೀ ಹರಿನಾರಾಯಣ ದಾಸ ಆಸರಣ್ಯರು ಪುದೆ ಕಾಣಿಕೆ ಮೆರವಣಿಗೆಯನ್ನು ಉದೀಪನ ಮಲ್ತೆರು. ಕದ್ರಾ ದೇವಸ್ಥಾನದ ರಾಘವೇಂದ್ರ ಅಡಿಗ, ಕೃಷ್ಣ ಅಡಿಗ, ರವಿ ಅಡಿಗ, ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಪದ್ಮನಾಭ ಭಟ್, ಕಾವೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಶ್ರೀನಿವಾಸ ಐತಾಳ್, ಉಡುಪು ದೇವಸ್ಥಾನದ ಮುಕ್ತೇಸರರು ಭಾಸ್ಕರ್ ಕೆ, ಕದ್ರಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರ್ಕಾರಿ ರೇಜೆ ಶೆಟ್ಟಿ, ಮುಕ್ತೇಸರರು ಮನೋಹರ ಸುವರ್ಣ, ವಾಮಂಜೂರು ಅಮೃತೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರರು ಚಂದ್ರಹಾಸ ಶೆಟ್ಟಿ, ಕುರುವಂಬ ದೇವಸ್ಥಾನದ ಮುಕ್ತೇಸರರು ಮಹಾಬಲ ಚೌಟ, ಉರ್ವಶ್ವರ ಮಹಾಗಣಪತಿ ದೇವಸ್ಥಾನದ ಗುರ್ಕಾರ್ಯರು ಸುರೇಂದ್ರ ರಾವ್, ಕೊಂಚಾಡಿ ನಾಗಕನಿಕ ದೇವಸ್ಥಾನದ ಮುಕ್ತೇಸರರು ಬಾಲಕೃಷ್ಣ ಕೊಟ್ಟಾರಿ, ಮರುಳಿ ಸೂರ್ಯನಾರಾಯಣ ದೇವಸ್ಥಾನದ ಆಡಳಿತ ಮುಕ್ತೇಸರರು ಗುಡ್ಡೆಕೊಪ್ಲ ಗಣೇಶ್ ಶೆಟ್ಟಿ, ಜಗದೀಶ್ ಗರುಡಿ, ಅಶೋಕ್ ಡಿಕೆ, ಶರವು ಗಣೇಶ್ ಭಟ್, ಸುಧಾಕರ ಪೇಜಾವರ ಈ ಪೊರ್ತುಡಿತ್ತರು. PVS ಸರ್ಕಲ್ದ ಗುರ್ಜಿ ಕಟ್ಟಿಡ ಮೆರವಣಿಗೆಯನ್ನು ಎದ್ಕೊಂಡು ಪೂರ್ಣಕುಂಭ ಎದ್ಕೊಂಡ ಮೆರವಣಿಗೆಡು 150 ಹೆಚ್ಚ ದೇವಸ್ಥಾನ ಸಂಘ ಸಂಸ್ಥೆಯಲ್ಲಿ ಪಾಲ್ದೆತ್ತೊಂದು ಶರವು ದೇವಸ್ಥಾನಕ್ಕೂ ಸಾಗಂಡು.
ರಡ್ಡು ಮೂಜೆತ ಕರ್ನಾಟಕ ವಿಧಾನಸಭಾ ಓಟುಡು 80 ವರ್ಷ ಮೀರ್ನ ಹಿರಿಯ ನಾಗರಿಕರಿಗೂ ಬೊಕ್ಕ ವಿಕಲಚೇತನರಿಗೂ ಪೋಸ್ಟುಡು ಓಟು ಪಾಡಿನ ಅವಕಾಶ ಮಲ್ತು ಕೊಡ್ತುಂಡು. ಏಪ್ರಿಲ್ 29 ಶನಿವಾರ ಮಾತಾ ವಿಧಾನಸಭಾ ಕ್ಷೇತ್ರಲಿಡು ಪೋಸ್ಟುಡು ಓಟು ಪಾಡರ ಶುರುವಾದಿತ್ತದು ಮೇ ಆಜಿ ಮುಟ್ಟ ನಡಪುಂಡು. 2023 ಕರ್ನಾಟಕ ವಿಧಾನಸಭಾ ಓಟುಡು 80 ವರ್ಷ ಮೀರ್ನ ಹಿರಿಯ ನಾಗರಿಕರಿಗೂ ಬೊಕ್ಕ ವಿಕಲಚೇತನರಿಗೂ ಪೋಸ್ಟುಡು ಓಟು ಪಾಡಿನ ಅವಕಾಶ ಮಲ್ತು ಕೊಡ್ತುಂಡು. ಏಪ್ರಿಲ್ 29 ಶನಿವಾರ ಮಾತಾ ವಿಧಾನಸಭಾ ಕ್ಷೇತ್ರಲಿಡು ಪೋಸ್ಟುಡು ಓಟು ಪಾಡರೆ ಶುರುವಾದಿತ್ತದು ಮೇ ಆಜಿ ಮುಟ್ಟ ನಡಪುಂಡು. ಅಂಚಾದ ಓಟುದ ಅಧಿಕಾರಲಿನ ಕೂಟ ಓಟು ಇತ್ತಿನಕ್ಲಿನ ಇಲ್ಲಡೆ ಪೋದು ಹಿರಿಯ ನಾಗರಿಕ ಮತದಾರರಿಗೂ ಪೋಸ್ಟ್ ಓಟುದ ಪತ್ರ ಕೊರ್ದು ಓಟು ಪಾಡುನ ಕ್ರಮತ ಬಗೆಟ್ ಒಡಿಪು ಜಿಲ್ಲಾ ಸ್ವೀಪ್ ಸಮಿತಿ ಸಾಕ್ಷ್ಯಚಿತ್ರ ತಯಾರು ಮಲ್ತದಂಡು. ಒಡಿಪು ಅಂಬಾಗಿಲುದ 100 ವರ್ಷ ಪ್ರಾಯದ ಕಲ್ಯಾಣಿ ಪ್ರಭು ಬಾರಿ ಉಮೇದುಡು ಈ ಸಾಕ್ಷ್ಯಚಿತ್ರಡು ಪಾಲ್ದಿತ್ತೊಂಡಿರು. ಜಿಲ್ಲಾಧಿಕಾರಿ ಕೂರ್ಮಾರಾವ್ ಬೊಕ್ಕ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಸನ್ನ ಹೆಚ್ ಮಾರ್ಗದರ್ಶನಡು ತಯಾರಾಯಿನ ಈ ಸಾಕ್ಷ್ಯಚಿತ್ರನು ರಾಷ್ಟ್ರ ಪ್ರಶಸ್ತಿ ಪಡೆಯಿನ ಮಾಸ್ಟರ್ ಸುರೇಶ್ ಮರಕಾಳ ನಿರ್ದೇಶನ ಮಲ್ತಿರು. ಇದುವರೆಗೆ ಗೈರು ಹಾಜರಿ ಮತದಾರರಿಗೆ ಭಾರತದ ಚುನಾವಣಾ ಆಯೋಗ ಕಲ್ಪಿಸಿರುವಂತಹ ವಿಶೇಷ ಅಂಚೆಪತ್ರ ಮತದಾನದ ಅವಕಾಶವನ್ನು ನೋಡಿದಿರಲ್ಲ. ಇದು ಮತಗಟ್ಟೆಗೆ ಬಂದು ಮತವನ್ನು ಹಾಕಲಿಕ್ಕೆ ಆಗದಿದ್ದವರಿಗೆ ನಿಜವಾಗಿಯೂ ವರದಾನವಾಗಿದೆ. ಈ ವಿಚಾರವನ್ನು, ಈ ವಿಡಿಯೋವನ್ನು ಎಲ್ಲ ಮತದಾರರೊಂದಿಗೆ ಹಂಚಿಕೊಳ್ಳೋಣ. ಒಬ್ಬ ಮತದಾರನೂ ಕೂಡ ಮತದಾನದಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ವಿಡಿಯೋವನ್ನು ತರಬೇತಿಯ ಉದ್ದೇಶದಿಂದ ರಚಿಸಲಾಗಿದೆ. ಭಾರತದ ಚುನಾವಣಾ ಆಯೋಗವು ಕಾಲಕಾಲಕ್ಕೆ ನೀಡುವಂತಹ ಸೂಚನೆಗಳೇ ಅಂತಿಮವಾಗಿದೆ. ನಾವೆಲ್ಲರೂ ನಮ್ಮ ಮತವನ್ನು ಚಲಾಯಿಸೋಣ. ರಾಜ್ಯ ವಿಧಾನಸಭಾ ಓಟದ ಪ್ರಚಾರಗೂ ಜಿಲ್ಲೆಗೆ ಬತ್ತಿನ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಕುಡ್ಲಡು ಶನಿವಾರ ಪುರಭವನೊಡೆದು ಕೊಡಿಯಲ್ ಬೈಲ್ ನವಭಾರತ ಸರ್ಕಲ್ ಮುಟ್ಟ ಬಿಜೆಪಿ ಪ್ರಚಾರದ ರಥ ಗಾಡಿಡು ರೋಡ್ ಶೋ ನಡಪಾಯಿರು. ರಾಜ್ಯ ವಿಧಾನಸಭಾ ಓಟದ ಬಿಜೆಪಿ ಪ್ರಚಾರಗೂ ಜಿಲ್ಲೆಗೆ ಬತ್ತಿನ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಕುಡ್ಲಡು ಶನಿವಾರ ರೋಡ್ ಶೋ ನಡಪಾಯಿರು. ಪುರಭವನೊಡೆದು ನವಭಾರತ ಸರ್ಕಲ್ ಮುಟ್ಟ ರೋಡ್ ಶೋದಿ ಒಂದು ಬೈಂದೂರುಡ್ದು ಬಯ್ಯ ಆಜರೆ ಗಂಟೆಗೆ ಬತ್ತಿನ ಅಮಿತ್ ಶಾ ರೋಡ್ ಶೋ ನಡಪವನ ಪ್ರಚಾರದ ರಥಗಾಡಿ ಏರಿಯರು. ಭೋಲೋ ಭಾರತ್ ಮಾತಾ ಕಿ ಜೈ ಪನೊಂದು ಕಾರ್ಯಕರ್ತರಿಗೂ ಕೈ ಬೀಜದ ಎಡ್ಡೆಪ್ಪು ಬಯಕಿಯರು. ರಥಗಾಡಿಡು ರಾಜ್ಯ ಬಿಜೆಪಿ ಗುರ್ಕಾರ್ಯರು ನಳಿನ್ ಕುಮಾರ್ ಕಟೀಲ್, ಶಾಸಕರು ವೇದವ್ಯಾಸ್ ಕಾಮತ್, ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸುದರ್ಶನ್ ಬಿದ್ರಾ, ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್ ಇದ್ದರು. ಪುರಭವನ, ಕ್ಲಾಕ್ ಟವರ್, ಹಂಪನಕಟ್ಟೆ, ಕಾರ್ನಾಡ್, ಸದಾಶಿವರಾವ್ ರೋಡ್, ಕೊಡಿಯಲ್ ಬೈಲ್ ನವಭಾರತ ಸರ್ಕಲ್ ದಲ್ಪ ರೋಡ್ ಶೋ ಅಖೇರಿಯಾಡು ಮಾರ್ಗದ ರಡ್ಡು ಬರಿಟ್ಲ ಬಿಜೆಪಿ ಕಾರ್ಯಕರ್ತರು ದಿಂಗಿದಿತ್ತರು. ಕುಡ್ಲಾ ಅಡ್ಯಾರ್ ಪದವದ ಜೈ ಆಂಜನೇಯ ರೆಸ್ಲಿಂಗ್ ಅಂಡ್ ಯೋಗ ಸೆಂಟರ್ ದಾನಿಲೆಟ್ಟು ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕುಸ್ತಿ ಸಂಘದ ಜತೆ ಸೇರಿಗಿಡ ಐತಾರ ಅಡ್ಯಾರ್ ಪದವದ ಸೇಂಟ್ ಜೋಸೆಫ್ ಇಂಗ್ಲಿಷ್ ಮೀಡಿಯಂ ಶಾಲೆ ಮೈದಾನಡು ಕುಸ್ತಿ ಪರ್ಬ 2023 ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕುಸ್ತಿ ಪಂಥ ನಡೆತಂಡು.
ಕುಡ್ಲ ಅಡ್ಯಾರ್ ಪದವದ ಜೈ ಆಂಜನೇಯ ರೆಸ್ಲಿಂಗ್ ಅಂಡ್ ಯೋಗ ಸೆಂಟರ್ದ ನಿಲಿಟ್ಟು ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕುಸ್ತಿ ಸಂಘದ ಜೊತೆ ಸೇರಿಗಿಡ ಐತಾರ ಅಡ್ಯಾರ್ ಪದವದ ಸೇಂಟ್ ಜೋಸೆಫ್ ಇಂಗ್ಲಿಷ್ ಮೀಡಿಯಂ ಶಾಲೆ ಮೈದಾನಡು ಕುಸ್ತಿ ಪರ್ಬ 2023 ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕುಸ್ತಿ ಪಂತ ಅಟ್ಟಣೆ ಮಲ್ತುದಿತ್ತೇರು. ಅಡ್ಯಾರ್ ಪದವದ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಪ್ರಾರ್ಥನೆ ಮಲ್ತದ್ದು ತುಡರ್ ಪೊತ್ತಾದು ಕುಸ್ತಿ ಪರ್ಬಗೂ ಚಾಲನೆ ಕೊರಿಯರು. ದೇವಿರಿಗೂ ಬೊಕ್ಕ ಶ್ರೀ ಆಂಜನೇಯನ ಆಯುಧ ಆದುಪ್ಪನ ಗದಿಕ್ಲಿಗೂ ಪೂಜೆ ಮಲ್ತೆರು. ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಕುಸ್ತಿ ಪಂತೋಡು ಪಾಲ್ದಿತ್ತನ್ನು ಕುಳಿತದ್ದು ಬೊಕ್ಕ ಗದೆನ ಮೆರವಣಿಗೆಡು ಗೊಬ್ಬುದ ಮೈದಾನಗೂ ಕನತದ್ದು ಕುಸ್ತಿ ಪಂತದ ಉದಿಪನ ಲೇಸ್ ನಡೆತಂಡು. ಕುಡ್ಲದ ಎಕ್ಸ್ಪೋರ್ಟ್ ಬರವ್ ಸಂಸ್ಥೆದ ಗುರ್ಕಾರ್ಯರು ಪ್ರೊಫೆಸರ್ ನರೇಂದ್ರ ನಾಯಕ್ ಗುರ್ಕಾರ್ಮೆಡು ಕುಡ್ಲದ ಯೂನಿಟಿ ಆಸ್ಪತ್ರೆದ ಯಜಮಾನರು ಡಾಕ್ಟರ್ ಹಸೀಬ್ ರೆಹಮಾನ್ ಕುಸ್ತಿ ಪರ್ಬ 2023 ಉದಿಪನ ಮಲ್ತೆರು. ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕುಸ್ತಿ ಸಂಘದ ಗುರ್ಕಾರ್ಯರು ಸುರೇಶ್ ಚಂದ್ರ ಶೆಟ್ಟಿ, ಆಸರೆ ಫೌಂಡೇಶನ್ ಗುರ್ಕಾರ್ದಿ ಡಾಕ್ಟರ್ ಆಶಾ ಜ್ಯೋತಿರಾಯ್, ಉದ್ಯಮಿ ಮಹಾಬಲ ಕೊಟ್ಟಾರಿ, ಬಾಲಕೃಷ್ಣ ಬೆಂಗಳೂರು, ಸುರೇಂದ್ರ ಗುರೂಜಿ, ಸುಜಾತಾ ಡೇಸಾ, ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಗುರ್ಕಾರ್ಯರು ಬಿನ್ನಿರಾದ ಪಾಲ್ದಿತ್ತೊಂಡರು. ಜಯ ಆಂಜನೇಯ ರೆಸ್ಲಿಂಗ್ ಅಂಡ್ ಯೋಗ ಸೆಂಟರ್ದ ಗುರ್ಕಾರ್ಯರು ಬೊಕ್ಕ ಪದಾಧಿಕಾರಿಗಳು ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕುಸ್ತಿ ಸಂಘದ ಗುರ್ಕಾರ್ಯರು ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಪಾಲ್ದಿತ್ತೊಂಡರು. Sports are very important. You must live like a sportsman, act like a sportsman and die like a sportsman. ಸ್ಪೋರ್ಟ್ಸ್ಮನ್ ಅಂದರೆ ನಾವು ಒಳ್ಳೆ ರೀತಿಯಲ್ಲಿ ಮುಂದೆ ಬರಬೇಕು, ಅದೇ ರೀತಿಯಲ್ಲಿ ನಾವು ಸೋತವರನ್ನು ಕೈ ಎತ್ತಿ ಮೇಲೆ ಹಿಡಿಬೇಕು. ಆದ್ದರಿಂದ ಇಂಥ ಒಳ್ಳೆ ಒಂದು ನಮ್ಮ ದೇಹದ ಏನು ಹೇಳುತ್ತೇವೆ ನಾವು ಒಳ್ಳೆ ಆರೋಗ್ಯ ತರುವುದು ಒಟ್ಟಿಗೆ ನಮ್ಮ ಒಳ್ಳೆ ಡಿಸಿಪ್ಲಿನ್ ಸಹ ಬರ್ತದೆ. ಮನುಷ್ಯರನ್ನು ಮನುಷ್ಯರಾಗಿ ನೋಡಬೇಕು, ಮನುಷ್ಯರನ್ನು ಕೀಳಿ ನೋಡಬಾರದು, ಒಟ್ಟಿಗೆ ಇರಬೇಕು. ಅದೇ ಅವಸರದಲ್ಲಿ ಅವರು ಒಟ್ಟಿಗೆ ಅವರ ದೇಹವನ್ನು ಒಳ್ಳೆಯದು ಮಾಡಬೇಕು ಎಂಬ ಇದನ್ನು ನಮ್ಮ ಕುಸ್ತಿ ಮತ್ತು ಈ ಯೋಗ ಇದರಲ್ಲಿ ನಮಗೆ ತಿಳಿಸಿಕೊಡುತ್ತದೆ. ಇಡೀ ವಿಶ್ವ ಹೇಳ್ತಾ ಇದೆ, ಭಾರತ ನಿಮ್ಮ ಶಕ್ತಿಯೇ ಯುವ ಶಕ್ತಿ, ನಿಮ್ಮ ಶಕ್ತಿಯೇ ಜನಸಂಖ್ಯೆ ಅಂತ. ಆ್ಯಂಡ್ ಇಟ್ ಇಸ್ ಟ್ರೂ. We are the number 1 in terms of population right now. And we have already surpassed China. ಅದರ ಬಗ್ಗೆ ವಿಶ್ಲೇಷಣೆ ಬಹಳಷ್ಟಿದೆ. ಆದರೆ ಈ ಯುವ ಶಕ್ತಿ ನಿಜವಾದ ಭಾರತದ ಶಕ್ತಿಯಾಗಿ ಹೊರಹೊಮ್ಮಬೇಕಾದ್ರೆ ನಮ್ಮಲ್ಲಿ ಬೇಕಾಗಿರೋದು ಸೆಲ್ಫ್ ಡಿಸಿಪ್ಲಿನ್. ಮಕ್ಕಳಿಗೂ ದೊಡ್ಡವರಿಗೂ ಸಹ ಸೆಲ್ಫ್ ಡಿಸಿಪ್ಲಿನ್, ಸ್ವಯಂ ಶಿಸ್ತು ವೆರಿ ಇಂಪಾರ್ಟೆಂಟ್. ಅದು ಬರಬೇಕಂತಾದರೆ ಯಾರ್ಯಾರು ಯಾವ ಟೈಮಲ್ಲಿ ಏನು ಮಾಡಬೇಕು ಅದನ್ನು ಮಾತ್ರ ಮಾಡಬೇಕು. ಎಟ್ ಎ ಟೈಮ್ ಸೋ ಮೆನಿ ಥಿಂಗ್ಸ್ ಶುಡ್ ನಾಟ್ ಬಿ ಡನ್. ಮತ್ತು ಯುವ ಶಕ್ತಿ, ಯುವ ಜನರು ಭಾರತದ ಶಕ್ತಿಯಾಗಿ ಹೊರಹೊಮ್ಮಬೇಕಾದರೆ ಅವರು ಸಮಾಜ ಕಟ್ಟುವ ಕೆಲಸ ಮಾಡಬೇಕು, ಮತ್ತು ಅವರು ಇಂಪ್ರೂವ್ ಆಗುವ ಕೆಲಸ ಮಾಡಬೇಕು. ಸಮಾಜ ಘಾತಕ ಕೆಲಸ ಮಾಡಬಾರ್ದು. ಅದು ಮಾಡಬಾರ್ದಂತಾದರೆ ಅವರಿಗೆ ಡಿಸಿಪ್ಲಿನ್ ಕಲಿಸುವಂಥ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಬೇಕು. ಅದನ್ನು ಯಾರು ಮಾಡಿಸ್ತಾರೆ ಅವರು ನಿಜವಾಗಿ ಪುಣ್ಯವಂತರು. ಅವರಿಂದಾಗಿ ಭಾರತ ಇಂಪ್ರೂವ್ ಆಗ್ತದೆ. 4 ಆಯಾಮಗಳಲ್ಲಿ ನಾವು ನಮ್ಮ ಹೆಲ್ತ್ ಅನ್ನು ಬೆಳೆಸ್ಕೊಳ್ಬೇಕು. ಒಂದು ಶಾರೀರಿಕವಾದಂತಹ ಹೆಲ್ತ್, ಇನ್ನೊಂದು ಮಾನಸಿಕವಾದಂಥದ್ದು, ಇನ್ನೊಂದು ಇಮೋಷನಲ್ ಹೆಲ್ತ್ ಅಂತ ಹೇಳ್ತೇವೆ ನಾವು. ಭಾವನೆಗಳು, ನಮ್ಮ ಭಾವನೆಗಳು ಯಾವ ರೀತಿ ಇದ್ದೇವೆ, ಇನ್ನೊಂದು ಮನುಷ್ಯರನ್ನು ನೋಡುವಾಗ ನಮಗೆ ಅನುಕಂಪ ಬರ್ತದಾ ಅಥವಾ ವೈರ ಬರ್ತದಾ, ಈ ನಮ್ನೆಯ ಒಂದು ವ್ಯವಸ್ಥೆಯನ್ನು ನಾವು ನಮ್ಮ ಭಾವನೆಗಳನ್ನು ದಿನನಿತ್ಯವಾಗಿ ಹೆಲ್ದಿಯಾಗಿ ಇಟ್ಕೊಳ್ಬೇಕು. ಅದು ಅಲ್ಲದೆ ನಮಗೆ ಆಧ್ಯಾತ್ಮಿಕವಾದಂತಹ ಒಂದು ಸ್ವಾಸ್ಥ್ಯ. ಈ ಆಧ್ಯಾತ್ಮಿಕವಾದಂತಹ ಸ್ವಾಸ್ಥ್ಯ ಇಲ್ಲದಿದ್ದರೆ ನಮ್ಮ ಜೀವನದ ಪಥ ಅದು ಎಲ್ಲೆಲ್ಲಿಯೋ ಹೋಗಲಿಕ್ಕೆ ಸಾಧ್ಯ ಇದೆ. ಇನ್ನೂ ಹೇಳಬೇಕಾದ್ರೆ ಇವತ್ತಿನ ಯುಗದಲ್ಲಿ ಇನ್ನೊಂದು ಹೆಲ್ತ್ ಬೇಕಾಗಿದೆ, ಸೋಷಿಯಲ್ ಹೆಲ್ತ್. ನಾವು ಸಾಮಾಜಿಕವಾಗಿ ಯಾವ ರೀತಿಯಲ್ಲಿ ಒಬ್ಬರ ಹತ್ರ ಒಬ್ಬರು ಹೊಂದಾಣಿಕೆ ಮಾಡಿಕೊಂಡು ಹೋಗ್ತೇವೆ ಹೇಳುವಂಥದ್ದು ಬಹಳ ಮುಖ್ಯ ಇವತ್ತು. ಹಾಗಾಗಿ ನಮಗೆ ಹೆಲ್ತ್ ಅಂತ ಹೇಳಿದ ತಕ್ಷಣ ಅದು ನಮ್ಮ ಜೀವದ್ದು ಅಥವಾ ಶರೀರದ್ದು ಮಾತ್ರ ಹೆಲ್ತ್ ಅಲ್ಲ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ಆರೋಗ್ಯವಂತರಾಗಿರಬೇಕು. ಆ ಆರೋಗ್ಯದ ಒಂದು ಚಿಂತನೆಯನ್ನು ಇವತ್ತು ಜಯ ಆಂಜನೇಯ ಒಂದು ಸಂಸ್ಥೆ ಯಾವುದಿದೆ ಇವತ್ತು ಈ ಚಿಂತನೆಯನ್ನು ನಮಗೆ ಕುಸ್ತಿ ಪರ್ಬದಲ್ಲಿ ಆಗಿರಬಹುದು ಅಥವಾ ಅವರು ದೈನಂದಿನ ಯೋಗ ಕಲಿಸುವುದರಲ್ಲಿ ಆಗಿರಬಹುದು, ಅವರು ನಮಗೆ ಒಂದು ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಒಂದು ಸಲಾಂ ಹೇಳುತ್ತಾ ಇನ್ನು
ರಾಜ್ಯದ ಭವಿಷ್ಯಕ್ಕಾದ ಬಿಜೆಪಿಗೂ ಓಟು ಕೊರದು ಗೆಂದಾಲೆ ಬಿಜೆಪಿಗೂ ಕೊರ್ಪಿನ ಪ್ರತಿಯೊಂದು ಓಟು 2024 ಲೋಕಸಭೆ ಓಟುಗೂ ದಿಕ್ಸೂಚಿ ಆವಡುಂದು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಪಂತೆರು. ಶನಿವಾರ ಉಡುಪಿ ಜಿಲ್ಲೆದ ಕಟಪಾಡಿಯ ಬಿಜೆಪಿ ನಡಪಾಯಿನ ಓಟದ ಪ್ರಚಾರ ಸಭೆಟ್ ಆರ್ಪಾತೆರಿಯರು. ರಾಜ್ಯ ವಿಧಾನಸಭಾ ಓಟುಗೂ ಭಾರತೀಯ ಜನತಾ ಪಕ್ಷ ಭಾರಿ ಪ್ರಚಾರ ನಡಪ ಹೊಂದಿದ್ದು, ಶನಿವಾರ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಉಡುಪಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಡು ಪ್ರಚಾರ ಸಭೆಗಳಿಡು ಪಾಲ್ಗೊಂಡಿರು. ಕಾಪು ತಾಲೂಕದ ಕಟಪಾಡಿಯ ನಡತಿನ ಪ್ರಚಾರ ಸಭೆಟ್ಟು ಉಡುಪಿ ಜಿಲ್ಲಾ ಬಿಜೆಪಿ ಗುರುಕಾರ್ಯರು ಕೊಯಿಲಾಡಿ ಸುರೇಶ್ ನಾಯಕ್ ಎತ್ಕೊಂಡಿರು. ಅಮಿತ್ ಶಾ ಪಾತಿರ್ದು ಕರಾವಳಿ ಬಿಜೆಪಿದ ಭದ್ರಕೋಟೆ ಆದಿತ್ತದು ಅವೇನು ಉರಿಪಾವುಡು ಕೋಟಿನ ಉರಿಪಾವನೆತ ಒಟ್ಟುಗೂ ಡಬಲ್ ಇಂಜಿನ್ ಸರ್ಕಾರದ ಅಭಿವೃದ್ಧಿ ಕಾರ್ಯಗೂ ಸಾಕಾರ ಕೊರಡು. ರಾಜ್ಯದ ಭವಿಷ್ಯಗಾದ ಬಿಜೆಪಿಗೂ ಓಟು ಕೊರದು ಗೆಂದಾಲೆ ಬಿಜೆಪಿಗೂ ಕೊರ್ಪಿನ ಪ್ರತಿಯೊಂದು ಓಟು 2024 ಲೋಕಸಭೆ ಓಟುಗೂ ದಿಕ್ಸೂಚಿ ಆಪುಣೊಂದು ಪಂಡಿರು. ಬಿಜೆಪಿ ಕಾರ್ಯಕರ್ತರು ಪ್ರವೀಣ್ ನಿಟ್ಟಾರನ್ನು ಕಿರ್ನ ಪಿಎಫ್ಐ ಕಾರ್ಯಕರ್ತರೇನು ಪತ್ತದು ಕೇಸನ್ನು ಎನ್ಐಎಗೂ ಕೊಡ್ತಲು. ಕುಡ್ಲಾ ಕುಕ್ಕರ್ ಕೇಸ್, ಡಿಜಿ ಹಳ್ಳಿ ಕೆಜೆ ಹಳ್ಳಿ ಕೇಸ್ ಸೇರಿನಂಚ ಪಾಕ ಕೇಸ್ನೇನು ಎನ್ಐಎಗೂ ಒಪ್ಪಾದನು. ಪಿಎಫ್ಐನು ನಿಷೇಧ ಮಲ್ತದಂಡು. ಭಯೋತ್ಪಾದನೆ ಸಹಿಸುಜ ದೇಶದ ಭದ್ರತೆ ವಿಷಯಡು ರಾಜಿ ಇಜ್ಜಿಂದು ಅಮಿತ್ ಶಾ ಪಂಡಿರು. विजय के संकल्प की मुट्ठी भींचिए और प्रचंड आवाज से बोलिए, भारत माता की, भारत माता की, भारत माता की। संत माधवाचार्य द्वारा स्थापित उडुपी का श्री कृष्ण मठ और उनके अष्ट मठों को भी मैं प्रणाम कर कर मेरी बात की शुरुआत करना चाहता हूं। श्री नारायण गुरु को हृदय से प्रणाम कर कर मेरी बात की शुरुआत करना चाहता हूं। श्री नारायण गुरु ने समग्र पिछड़े समाज के अंदर पढ़ाई लिखाई और धर्म का प्रचार कर कर धर्म की बहुत बड़ी सेवा करने का काम श्री नारायण गुरु ने किया है। नृशंस हत्यारों ने हमारे युवा नेता प्रवीण नेट्टारू की हत्या की थी, पर जी संगठन ने की थी, वो संगठन पर मोदी सरकार ने पीएफआई पर बैन लगाकर आज पूरे कर्नाटक से पीएफआई के 92 एक्टिविस्टों को चुन चुन कर जेल की सलाखों के पीछे भेजने का काम ये भारतीय जनता पार्टी ने किया है। कांग्रेस पार्टी ने हमेशा वोट बैंक की राजनीति के कारण पीएफआई को ताकत देने का काम किया। पीएफआई पर बने मुकदमों को ढीला करने का काम, वीक करने का काम सिद्धरामैया की कांग्रेस सरकार ने किया था। ಕುಡ್ಲಾ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯುಟಿ ಖಾದರ್ ಅರಣ್ಯ ಕ್ಷೇತ್ರದ ಪರಂಗಿಪೇಟೆ ಅರ್ಕುಳ ಪರಿಸರಡು ಇಲ್ಲು ಓಟದ ಪ್ರಚಾರ ನಡಪಾಯರು. ಕಾರ್ಲಾ ವಿಧಾನಸಭಾ ಕ್ಷೇತ್ರಡು 210 ಬೂತ್ ಮಟ್ಟುಡು ಬಿಜೆಪಿ ಕಾರ್ಯಕರ್ತರು ಒಂಜೆ ಪೊರ್ತುಡು ಓಟು ಕೇನೊಂದುಲ್ಲೆರು. ಕುಡ್ಲಾ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯುಟಿ ಖಾದರ್ ಅರಣ್ಯ ಕ್ಷೇತ್ರದ ಪರಂಗಿಪೇಟೆ ಅರ್ಕುಳ ಪರಿಸರಡು ಇಲ್ಲು ಓಟದ ಪ್ರಚಾರ ನಡಪಾಯರು. ಈ ಪೊರ್ತುಡು ಪಾಕ ಜನ ಓಟು ಇತ್ತಿನಕುಲು ಈ ಸರ್ತಿಲ ಖಾದರ್ಗೆ ಓಟು ಕೊರ್ಪಂದು ಭರವಸೆ ಕೊರಿಯರು. ಕಾಂಗ್ರೆಸ್ ಪಕ್ಷನು ಗೆಂದಾದ ಅಧಿಕಾರಗೂ ಕನವುಡುಂದು ಖಾದರ್ ಭಿನ್ನೈತೊಂಡಿರು. ದೇವಸ್ಥಾನ ಇಂಗ್ರೇಜಿ ಪಳ್ಳಿಗ್ 6 ಭೇಟಿ ಕೊರಿಯರು. ಪರಬೆರೆನು ಶಕ್ತಿದಾಂತಿನಕ್ಲೆನು ಖಾದರ್ ಪಾತಿರ್ಪಾದು ಯೋಗಕ್ಷೇಮ ವಿಚಾರಿತದು ತನಕು ಓಟು ಪಾಡ್ದು ಗೆಂದಾವುಡುಂದು ಕೇನೊಂಡಿರು.
ಬಿಜೆಪಿ ತಕಲ್ನ ಓಟದ ಪ್ರಚಾರ ಜೋರಾದುಂಡು. ಕಾರ್ಲ ವಿಧಾನಸಭಾ ಕ್ಷೇತ್ರಡು 210 ಬೂತ್ ಮಟ್ಟಡು ಬಿಜೆಪಿ ಕಾರ್ಯಕರ್ತರು ಒಂದೇ ಪೋರ್ತುಡು ಓಟು ಕೇನಂದುಲ್ಲೆರು. ಬಿಜೆಪಿ ಅಭ್ಯರ್ಥಿ ವಿ ಸುನಿಲ್ ಕುಮಾರ್ ಬಜೆಕೋಳಿ ಪೇಂಟೆಡು ಕಾರ್ಯಕರ್ತರನ ಒಟ್ಟುಗೂ ಇಲ್ಲಡೆ ಪೋದು ಬೊಕ್ಕ ಅಂಗಡಿಲೆಗೆ ಪೋದು ಓಟು ಕೇಂಡೆರು. ಮಾಧ್ಯಮದೊಟ್ಟಿಗೂ ಸುನಿಲ್ ಕುಮಾರ್ ಪಾತಿರ್ದು ರಾಜ್ಯಡು ಬಿಜೆಪಿ ಆಡಳಿತಗೂ ಬರ್ಪುನು ಖಂಡಿತ ಕಾರ್ಲಾ ಕ್ಷೇತ್ರಡು ಈ ಸರ್ತಿಲ ಹೆಚ್ಚ ಓಟು ದೆತ್ತದು ಬಿಜೆಪಿ ಗೆಂದುಣೊಂದು ಪಂಡೆರು. ಕುಡ್ಲ ತಾಲೂಕು ಕಿನ್ನಿಗೋಳಿ ತಾಳಿಪಾಡಿದ ಶ್ರೀ ಧರ್ಮ ಜಾರಂದಾಯ ಬಂಟ ಬೊಕ್ಕ ಧೂಮಾವತಿ ಬಂಟ ದೇವಸ್ಥಾನದ ಕಲಶಾಭಿಷೇಕ ನಡಪಾಯರೆ ಇತ್ತದು ಅಲೆಕ್ಕುಡು ಐತಾರ ಬಯ್ಯಗ ಪೂಜೆ ಕಾಣಿಕೆ ಮೆರವಣಿಗೆ ಅಟ್ಟಣೆ ಮಲ್ತದಿತ್ತೆರು. ಕುಡ್ಲ ತಾಲೂಕುದ ಕಿನ್ನಿಗೌಳಿ ತಾಳಿಪಾಡಿ ಶ್ರೀ ಧರ್ಮ ಜಾರಂದಾಯ ಬಂಟ ಬೊಕ್ಕ ಧೂಮಾವತಿ ಬಂಟ ದೇವಸ್ಥಾನದ ಕಲಶಾಭಿಷೇಕ ನಡಪಾಯರೆ ಇತ್ತದ ಅಲೆಕ್ಕುಡು ಐತಾರ ಬಯ್ಯಗು ಪೂಜೆ ಕಾಣಿಕೆ ಮೆರವಣಿಗೆ ಅಟ್ಟಣೆ ಮಲ್ತದಿತ್ತೆರು. ತಾಳಿಪಾಡಿ ಗುರ್ತು ಮನೆತನದ ದೈವಲಿಗೆ ಪ್ರಾರ್ಥನೆ ಮಲ್ತಿ ಬೊಕ್ಕ ಪೊಸತಾದ ಕಟ್ಟದಿನ ಜಾರಂದಾಯ ದೇವಸ್ಥಾನದ ಮುಟ್ಟ ಮೆರವಣಿಗೆ ಸಾಗಂಡು ಊರ್ದ ಸುತ್ತಮುತ್ತದಕಲು ಅಂಚನೆ ಜೀರ್ಣೋದ್ಧಾರ ಸಮಿತಿದ ಮರ್ಯಾದಿ ಗುರ್ಕಾರ್ಯರು ಬೊಕ್ಕ ಗುತ್ತಿನಾರ್ ದಿನೇಶ್ ಬಂಡ್ರಿಯಾಲ್ ಸಾನದ ಮರ್ಯಾದಿ ಗುರ್ಕಾರ್ಯರು ರತ್ನಾಕರ್ ಶೆಟ್ಟಿ ತಾಳಿಪಾಡಿ ಗುತ್ತು, ರಾಮಚಂದ್ರ ಶೆಟ್ಟಿ, ಸಂತೋಷ್ ಕುಮಾರ್ ಹೆಗ್ಡೆ ಗುರ್ಕಾರ್ಯರು ಭಾಸ್ಕರ್ ಎಂ ಶೆಟ್ಟಿ ತಾಳಿಪಾಡಿ ಗುತ್ತು, ಒತ್ತು ಗುರ್ಕಾರ್ಯರು ರಮೇಶ್ ಶೆಟ್ಟಿ ಮೂಡ್ರ ಗುತ್ತು, ದಿವಾಕರ ಕರ್ಕೇರ, ನಾರಾಯಣ ಅಂಚನ್ ತಾಳಿಪಾಡಿ, ಚಿತ್ರಾ ಯು ಶೆಟ್ಟಿ, ಮರ್ಯಾದಿ ಕಾರ್ಯಂತರ ಕುಶಲ ಪೂಜಾರಿ ತಾಳಿಪಾಡಿ, ಪಣವದಾಧಿಕಾರಿ ವಿಶ್ವನಾಥ ಶೆಟ್ಟಿ, ಜತೆ ಪಣವದಾಧಿಕಾರಿ ಸುಕುಮಾರ್ ಶೆಟ್ಟಿ, ಸಂಘಟನಾ ಕಾರ್ಯಂತರು ಧನ್ಪಾಲ್ ಜೆ ಶೆಟ್ಟಿ, ಜತೆ ಕಾರ್ಯಂತರ ಪ್ರಸಾದ್ ಜಯಕರ್ ಶೆಟ್ಟಿ, ಸುನಂದ ಡಿ ಶೆಟ್ಟಿ, ಹರೀಶ್ ಶೆಟ್ಟಿ ಪಾಲ್ಗೊಂಡಿರು. ಕುಂಬ್ಳಿ ಸೀಮೆದ ಇಂಚ್ಲಪಾಡಿ ಕಾರಿಂಜದ ಶ್ರೀ ಮಹಾದೇವ ಕ್ಷೇತ್ರಡು ಸಾರ್ವಜನಿಕ ಶತರುದ್ರಾಭಿಷೇಕ ಪಗ್ಗು 22 ಪೋಪನಾನಿ ಮೇ ಆಜೆಕು ಶನಿವಾರ ನಡಪುಂಡು. ಆನಿಕಾಂಡೆ ಒರ್ಮರೇಕು ಶತರುದ್ರಾಭಿಷೇಕ ಶುರುವಾದ ಮಧ್ಯಾಹ್ನ ಅಭಿಷೇಕ ಮಹಾಪೂಜೆ ನುಪ್ಪ ಪ್ರಸಾದ ಸೇವೆ 2 ಗಂಟೆಗೂ ತಾಳಮದ್ದೊಳಿ ಕೂಟ ಬಯ್ಯಗ್ ಭಜನೆ ರಾತ್ರಿ 7 ವಿಶೇಷ ಕಾರ್ತಿಕ ಪೂಜೆ ಎನ್ಮೆಡ್ದು ಕಲಾತ್ಮಿಕ ಜೋಕ್ಲಿನ ಪ್ರದರ್ಶನ ನಡಪೆರೆ ಉಂಡೊಂದು ಪ್ರಕಟಣೆಡು ತೆರಿಪಾದರು. ಇಡೀಗ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.